ಅಬ್ಬಬ್ಬಬ್ಬಾ, ಏನ್ ಗುರು ಇದು? ಕೋಸ್ಟಲ್ ವುಡ್ಗೆ ಏನಾಗಿದೆ? ಇದೀಗ ಕೋಸ್ಟಲ್ ವುಡ್ ನಲ್ಲಿ ಹೊಸದೊಂದು ತಲೆನೋವು ಶುರುವಾಗಿದೆ. ಅಷ್ಟಕ್ಕೂ ಇದು ಇಡೀ ಕೋಸ್ಟಲ್ ವುಡ್ ನ ಕಥೆಯಲ್ಲ, ಕೋಸ್ಟಲ್ ವುಡ್ ನ ಸಿನಿಮಾ ಒಂದರ ಕತೆ. ಅಷ್ಟಕ್ಕೂ ಇದು ಕೋಸ್ಟಲ್ ವುಡ್ ನ ವ್ಯಥೆ. ಬ್ರಹ್ಮಾವರದ ಸೂರಾಲು ಎಂಬಲ್ಲಿ ಡಿಸೆಂಬರ್ 17ಕ್ಕೆ ಚಿತ್ರೀಕರಣ ನಡೆದಿತ್ತು. ಈ ವೇಳೆ ಹೀರೋ ತನ್ನ ಪಾಡಿಗೆ ನಡೆಸಿ ಸುಮ್ಮನಾಗಿರ್ತಿದ್ರೆ ಏನು ಆಗ್ತಾ ಇರಲಿಲ್ಲ. ಆದ್ರೆ ಮಾಡಬಾರ್ದ ಕೆಲಸ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದಾನೆ. ಚಿತ್ರೀಕರಣ ಮುಗಿದ ಬಳಿಕ ನಾಯಕಿಯ ಜೊತೆ ಅಸಭ್ಯವಾಗಿ ವರ್ತಿಸಿ ಇದೀಗ ಭಾರಿ ಸುದ್ದಿಯಾಗ್ತಾ ಇದ್ದಾನೆ. ಮುಂಬೈ ಮೂಲದ ನಟಿ ಈ ಚಿತ್ರದ ನಾಯಕಿಯಾಗಿದ್ದು, ಅಂದಿನಿಂದ ಇಂದಿನವರೆಗೆ ಶೂಟಿಂಗ್ ಸೆಟ್ ನಲ್ಲಿ ನಾಯಕ ನಟ ನಾಯಕಿಗೆ ಪ್ರತಿದಿನ ಕಿರಿಕಿರಿ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಅನುಚಿತವಾಗಿ ವರ್ತಿಸ್ತಾ ಇದ್ದ ಈ ನಟ ಮಹಾಶಯ ಒಂದೆರಡು ಬಾರಿ ಸಹಿಸಿಕೊಂಡ ನಟಿ ಮೂರನೇ ಬಾರಿ ವಾರ್ನಿಂಗ್ ಕೊಡ್ತಾಳೆ. ಇದರಿಂದ ಕೋಪಗೊಂಡ ಈ ಮಹಾನಟ ನಾಯಕಿಯ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಚೆನ್ನಾಗಿಯೇ ಥಳಿಸಿದ್ದಾನೆ. ಇದರಿಂದ ಗಾಯಗೊಂಡ ನಾಯಕಿ ಬ್ರಹ್ಮಾವರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ನಾಯಕಿಯ ಕಡೆಯವರಿಗೆ ಈ ವಿಚಾರ ತಿಳಿದು ನಟ ಮಹಾಶಯನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕೋಸ್ಟಲ್ ವುಡ್ ನ ಹೆಸರಾಂತ ಕಲಾವಿದರೊಬ್ಬರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇರೋದ್ರಿಂದ ಇವರಿಬ್ಬರ ಕಿರಿಕಿರಿಯ ಬಗ್ಗೆ ರಾಜ್ಯ ಪಂಚಾಯತ್ ನಡೆಸಿದ್ದಾರೆ ಎನ್ನಲಾಗಿದೆ. ನಿರ್ಮಾಪಕರು ಚಿತ್ರವನ್ನು ನಂಬಿ ಲಕ್ಷಾಂತರ ಬಂಡವಾಳ ಹಾಕಿದ್ದಾರೆ. ದಯವಿಟ್ಟು ಶೂಟಿಂಗ್ ಮುಗಿಯುವವರೆಗೂ ಸುಮ್ಮನಿರಿ ಎಂದು ಮನವಿ ಮಾಡಿದ್ದಾರೆ. ಇನ್ನು ಈ ಚಿತ್ರದ ನಾಯಕ ನಾಯಕಿಯರಿಬ್ಬರ ಕಿರಿಕಿರಿ ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.